ಯಾವ್ದ್ರಲ್ಲಿ ಇಲ್ವಾ? ಯಾವ್ದ್ರಲ್ಲಿ ಇಲ್ಲ, ನಿನ್ನೆ ತನಕ ಯಾವ್ದ್ರಲ್ಲಿ ಇಲ್ಲ. ಇದರಲ್ಲಿ ಈಗ ಬಂತು. ಎಷ್ಟು ದಿನದ ಸಮಸ್ಯೆ? ಇದ್ದೇವೆ. ಎಷ್ಟು ದಿನದ ಸಮಸ್ಯೆ ಇದೆ ನಿಮಗೆ? ಒಂದು ವಾರ ಆಯ್ತು. ಈಗ ಒಂದು ವಾರದಿಂದ ಏನಿಲ್ಲ, ಒಂದು ವಾರದಲ್ಲಿ ಸ್ವಲ್ಪ ಸ್ವಲ್ಪ ಸಿಕ್ತಿತ್ತು. ಈಗ ಎಲ್ಲಿಂದೆಲ್ಲ ರಿಕ್ಷಾ ಇದೆ? ಇಲ್ಲಿಯದೆಲ್ಲ ಇಲ್ಲಿ ಒಂದು ತಾಲೂಕಿದ್ದೆಲ್ಲ ಇದೆ, ಪುತ್ತೂರು ತಾಲೂಕಿದ್ದೆಲ್ಲ ಇದೆ. ಮೊನ್ನೆ ಉಪ್ಪಿನಂಗಡಿಯಲ್ಲಿತ್ತು, ಅದರ ಮೊನ್ನೆ ಕುಂಬ್ರದಲ್ಲಿತ್ತು, ಎಲ್ಲ ಖಾಲಿಯಾಗಿದೆ. ಕೂತ್ಕೊಂಡು ತಿನ್ಬೇಕಷ್ಟೇ. ಕೂತ್ಕೊಂಡು ತಿನ್ಲಿಕ್ಕೆ ಯಾರು ಕೊಡ್ತಾರೆ? ಬಾಡಿಗೆ ಮೊದಲಿಂದ ಸಹ ಕಮ್ಮಿ ಕೊಡ್ತಾರೆ. ಈಗ ಗ್ಯಾಸಿಗೆ 100 ರೂಪಾಯಿ ಆಗಿದೆ, ಈಗ 110 ರೂಪಾಯಿ ಆಗಿದೆ ಆಗ್ತದೆ ಅಂತ ಇವತ್ತು. ಲೇಟ್ ಮಾಡುವುದಿಲ್ಲ. 600 ರೂಪಾಯಿ ಮಾಡ್ತೀನಿ ಅಂತ